ಈ ದೇಶದ ಮೆಣಸಿನಕಾಯಿ ಹಾಗೂ ಹುಡುಗಿಯರು ಇಬ್ಬರು ಹಾಟುಗುರು. ಈ ವಿಶ್ವದಲ್ಲಿ ಅತಿ ಹೆಚ್ಚು ಬಿಯರ್ ಮಾರುಕಟ್ಟೆ ಹೊಂದಿರುವ ದೇಶ ಇದಾಗಿದೆ. ಈ ದೇಶದಲ್ಲಿ ಆತ್ಮಗಳೊಂದಿಗೆ ಭೂತಗಳೊಂದಿಗೆ ಜನ ಮಾತನಾಡುತ್ತಾರೆ. ಈ ದೇಶದವರು ಜಗತ್ತಿನಲ್ಲಿ ಅತಿ ಹೆಚ್ಚು ಚಾಕೊಲೇಟ್ ಅನ್ನ ತಿನ್ನುತ್ತಾರೆ. ಈ ದೇಶದಲ್ಲಿ ಬೆತ್ತಲೆಯಾಗಿ ಓಡಾಡುವಂತಹ ಒಂದು ಬೀಚ್ ಕೂಡ ಇದೆ. ಇದುವೇ ಉತ್ತರ ಅಮೆರಿಕಾದ ಹಾಟ್ ಅಂಡ್ ಬ್ಯೂಟಿಫುಲ್ ದೇಶ ಮೆಕ್ಸಿಕೋ. ಇಂತಹದೇ ಇನ್ನಷ್ಟು ಕುತೂಹಲಕಾರಿ ಹಾಗೂ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಈ ದೇಶದ ಹುಡುಗರಿಗೆ ಭಾರತೀಯ ಹುಡುಗಿಯರು ಅಂದ್ರೆ ತುಂಬಾನೇ ಇಷ್ಟ. ಈ ದೇಶದಲ್ಲಿ ಹಣವನ್ನ ಬ್ಯಾಂಕಿನಲ್ಲಿ ಇಡುವುದಕ್ಕಿಂತ ಹೆಚ್ಚಾಗಿ ಮನೆಯಲ್ಲಿಯೇ ಯಾರಿಗೂ ಗೊತ್ತಿಲ್ಲದ ಹಾಗೆ ಹುದುಗಿ ಇಡುತ್ತಾರೆ. ಈ ದೇಶದ ಪಶ್ಚಿಮ ಭಾಗದ ಕಡಲ ತೀರಗಳಲ್ಲಿ ಅತಿ ಹೆಚ್ಚು ಹಾಗೂ ಅತಿ ದೊಡ್ಡ ಶಾರ್ಕ್ಗಳು ಕಾಣಿಸಿಕೊಳ್ಳುತ್ತವೆ. ಇಂತಹ ಇಂಟ್ರೆಸ್ಟಿಂಗ್ ದೇಶ ಈ ಭೂಮಿಯ ಮೇಲೆ ಉತ್ತರ ಅಮೆರಿಕ ಖಂಡದಲ್ಲಿದೆ. ಉತ್ತರಕ್ಕೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ದೇಶವಿದ್ದರೆ ದಕ್ಷಿಣಕ್ಕೆ ಪೆಸಿಫಿಕ್ ಮಹಾಸಾಗರವಿದೆ. ವಿಶ್ವದ 13ನೇ ಅತಿ ದೊಡ್ಡ ದೇಶ ಇದಾಗಿದೆ. ಇನ್ನು ಜನಸಂಖ್ಯೆಯ ಲೆಕ್ಕ ಹಾಕಿದ್ರೆ ಇದು ವಿಶ್ವದ 10ನೇ ಅತಿ ದೊಡ್ಡ ಜನಸಂಖ್ಯೆ ಹೊಂದಿರುವ ದೇಶವಾಗಿದೆ. ಇಲ್ಲಿ ಸರಿಸುಮಾರು 19 ಕೋಟಿ ಜನ ವಾಸಿಸುತ್ತಿದ್ದಾರೆ. ಈ ದೇಶದ ರಾಜಧಾನಿ ಮೆಕ್ಸಿಕೋ ಸಿಟಿ ಆಗಿದೆ. ಇದನ್ನ ದ ಸಿಟಿ ಆಫ್ ಸಿಂಕಿಂಗ್ ಅಂತಾನೆ ಕರೆಯುತ್ತಾರೆ. ವಿಚಿತ್ರ ಏನಂದ್ರೆ ಈ ನಗರ ಪ್ರತಿ ವರ್ಷ 12 ಸೆಂಟಿಮೀಟರ್ ಕೆಳಗಡೆ ಹೋಗುತ್ತಿದೆ. ಇತ್ತೀಚಿನ 10 ವರ್ಷಗಳಲ್ಲಿ ಸರಿಸುಮಾರು 14 ಇಂಚು ಭೂಮಿಯ ಕೆಳಗಡೆ ಹೋಗಿದೆ. ಇದಕ್ಕೆ ಮುಖ್ಯ ಕಾರಣ ಈ ನಗರದ ಸುತ್ತಮುತ್ತ ಇರುವ ಸರೋವರಗಳು. ಮೆಕ್ಸಿಕೋ ಸಿಟಿ ವಿಶ್ವದ 4ನೇ ಅತಿ ಹೆಚ್ಚು ಜನಸಾಂದ್ರಣ ಹೊಂದಿರುವ ನಗರವಾಗಿದೆ. ಇದೇ ಕಾರಣ ಇಲ್ಲಿ ಒಂದರ ಮೇಲೆ ಒಂದು ಮನೆಗಳನ್ನ ಕಟ್ಟಿ ಚಿಕ್ಕ ಚಿಕ್ಕ ಮನೆಗಳಲ್ಲಿಯೇ ದೊಡ್ಡ ದೊಡ್ಡ ಸಂಸಾರಗಳು ವಾಸಿಸುತ್ತವೆ. ಅಷ್ಟೇ ಅಲ್ಲದೆ ಇದೇ ನಗರದಲ್ಲಿ ಹೆಚ್ಚು ಸ್ಲಮ್ ಏರಿಯಾಗಳು ಕೂಡ ತುಂಬಿಕೊಂಡಿವೆ. ವಿಶ್ವದಲ್ಲಿ ಅತಿ ಹೆಚ್ಚು ಸುರಂಗಗಳು ಇರುವ ದೇಶವೇ ಅದುವೇ ಮೆಕ್ಸಿಕೋ ದೇಶ. ಈ ಸುರಂಗಗಳ ಮೂಲಕವೇ ಹಲವಾರು ಅನೈತಿಕ ಹಾಗೂ ಅಕ್ರಮ ದಂಧೆಗಳು ಮೆಕ್ಸಿಕೋ ಮತ್ತು ಅಮೆರಿಕ ನಡುವೆ ನಡೆಯುತ್ತವೆ. ಹಲವಾರು ಕಳ್ಳಕಾಕರು ಕದೀಮರು ಪರವಾನಗಿ ಇಲ್ಲದೆ ಅಮೆರಿಕವನ್ನ ಎಂಟ್ರಿ ಹೊಡೆಯಲು ಈ ಸುರಂಗ ಮಾರ್ಗಗಳನ್ನೇ ಇಲ್ಲಿ ಬಳಸುತ್ತಾರೆ. ಎಷ್ಟೋ ಬಾರಿ ಈ ಸುರಂಗ ಮಾರ್ಗಗಳನ್ನು ಅಮೆರಿಕ ಸರ್ಕಾರ ಮುಚ್ಚಿದರೂ ಕೂಡ ಮತ್ತೆ ಮತ್ತೆ ಅಂತಹ ಸುರಂಗ ಮಾರ್ಗಗಳನ್ನು ಇಲ್ಲಿಯ ಜನರು ತೆಗೆಯುತ್ತಿದ್ದಾರೆ. ಇದೇ ಕಾರಣ ಮೆಕ್ಸಿಕೋ ಹಾಗೂ ಯುನೈಟೆಡ್ ಸ್ಟೇಟ್ ಅಮೆರಿಕ ಪೊಲೀಸರಿಗೆ ಇದೊಂದು ದೊಡ್ಡ ತಲೆನೋವಾಗಿದೆ. ವಿಶೇಷತೆ ಏನೆಂದರೆ ಈ ದೇಶದಲ್ಲಿ 58ಕ್ಕೂ ಹೆಚ್ಚು ಭಾಷೆಗಳನ್ನ ಅಲ್ಲಿ ಮಾತನಾಡುತ್ತಾರೆ. ಇಲ್ಲಿನ ಅಧಿಕೃತ ಭಾಷೆ ಸ್ಪ್ಯಾನಿಷ್ ಆಗಿದೆ. ಇದಕ್ಕೆ ಮುಖ್ಯ ಕಾರಣ ಸರಿಸುಮಾರು 180 ವರ್ಷಗಳ ಕಾಲ ಸ್ಪೇನ್ ಈ ದೇಶವನ್ನ ಆಳಿತ್ತು. 1521ರಲ್ಲಿ ಸ್ಪ್ಯಾನಿಷ್ ಸಾಮ್ರಾಜ್ಯವು ಮೆಕ್ಸಿಕೋವನ್ನ ವಶಪಡಿಸಿಕೊಂಡಿತ್ತು. ಅದನ್ನು ತಮ್ಮ ವಸಾಹತನ್ನಾಗಿ ಮಾಡಿಕೊಂಡಿತ್ತು. ಈ ದೇಶದಲ್ಲಿ ಅತಿ ಹೆಚ್ಚು ಸಾವುಗಳು ಕೊಲೆಯಿಂದ ಆಗುತ್ತವೆ. ಪ್ರತಿ ವರ್ಷ ಇಲ್ಲಿ ಆಗುವ ಸಾವುಗಳಲ್ಲಿ 12% ಕೊಲೆಗಳಾಗುತ್ತವೆ. ಅಷ್ಟೇ ಅಲ್ಲದೆ ಇಲ್ಲಿ ಗ್ಯಾಂಗ್ ವಾರಗಳು ಕೂಡ ಜಾಸ್ತಿ ಇವೆ. ಇದಕ್ಕೆ ಮುಖ್ಯ ಕಾರಣ ಇಲ್ಲಿನ ಜನರ ಮನಸ್ಥಿತಿ. ಜನವರಿ 26ನೇ ತಾರೀಕಿನಂದು ಇಲ್ಲಿ ಪ್ರತಿ ವರ್ಷ ದ ಡೇ ಆಫ್ ಡೆತ್ ಅನ್ನುವ ಒಂದು ವಿಚಿತ್ರ ಹಬ್ಬವನ್ನ ಆಚರಿಸುತ್ತಾರೆ. ಈ ದಿನ ಇಲ್ಲಿಯ ಜನರು ತಮ್ಮ ಕುಟುಂಬದಲ್ಲಿ ತೀರಿಕೊಂಡ ವ್ಯಕ್ತಿಗಳ ಜೊತೆ ಅವರನ್ನ ಹುದುಗಿದ್ದ ಜಾಗಕ್ಕೆ ಹೋಗಿ ಆ ವ್ಯಕ್ತಿಗಳ ಆತ್ಮಗಳ ಜೊತೆ ಮಾತನಾಡುವ ಒಂದು ವಿಚಿತ್ರ ಸಂಪ್ರದಾಯವಿದೆ. ಈ ಸಂದರ್ಭದಲ್ಲಿ ಮರಣ ಹೊಂದಿದ ವ್ಯಕ್ತಿಗಳ ಇಷ್ಟವಾದ ಆಹಾರವನ್ನ ತಯಾರಿಸಿ ಅದನ್ನ ಅವರಿಗೆ ಊಟ ಬಡಿಸಿ ಆಮೇಲೆ ಆ ಊಟವನ್ನ ಇವರೇ ತಿನ್ನುತ್ತಾರೆ. ಇದನ್ನ ಇಲ್ಲಿ ವೆಲ್ಕಮ್ ಸೋಲ್ ಎಂದು ಕೂಡ ಕರೆಯುತ್ತಾರೆ. ಅಷ್ಟೇ ಅಲ್ಲದೆ ಈ ದಿನ ಕುಟುಂಬದ ಸದಸ್ಯರು ವಿಚಿತ್ರ ಉಡುಗೆಗಳನ್ನು ಹಾಕಿಕೊಂಡು ಹೆಚ್ಚಾಗಿ ಭೂತಗಳ ತರ ಬಟ್ಟೆಗಳನ್ನು ಹಾಕಿ ಮಾಸ್ಕ್ಗಳನ್ನು ಹಾಕಿ ಆ ದಿನವನ್ನ ಅಲ್ಲಿ ವಿಚಿತ್ರವಾಗಿ ಆಚರಿಸುತ್ತಾರೆ. ವಿಶ್ವದಲ್ಲಿ ಅತಿ ಹೆಚ್ಚು ಕೋಕೋ ಕೋಲಾ ಕುಡಿಯುವ ದೇಶವೆಂದರೆ ಮೆಕ್ಸಿಕೋ ನಗರವಾಗಿದೆ. ಯಾಕಂದ್ರೆ ಇಲ್ಲಿಯೇ ಹೆಚ್ಚು ಕೋಕಾವನ್ನ ಬೆಳೆಸುತ್ತಾರೆ. ವಿಶ್ವದಲ್ಲಿ ಅತಿ ಹೆಚ್ಚು ಬೀಚುಗಳನ್ನ ಇಷ್ಟಪಡುವಂತಹ ಜನರು ಮೆಕ್ಸಿಕೋ ದೇಶದ ಪ್ರಜೆಗಳಾಗಿದ್ದಾರೆ. ಈ ದೇಶದಲ್ಲಿಯೂ ಕೂಡ ಹಲವಾರು ಅತ್ಯುತ್ತಮ ಕಡಲ ತೀರಗಳಿವೆ. ಇಲ್ಲಿ ವರ್ಷ ಪೂರ್ತಿ ಜನರು ಸರ್ಫಿಂಗ್ ಹಾಗೂ ಇನ್ನೂ ಹಲವಾರು ವಾಟರ್ ಸ್ಪೋರ್ಟ್ಸ್ ಆಡಲು ಬಯಸುತ್ತಾರೆ. ಅಷ್ಟೇ ಅಲ್ಲದೆ ಇಲ್ಲಿನ ಕೆಲವೊಂದು ಬೀಚುಗಳಲ್ಲಿ ಬೆತ್ತಲೆ ಓಡಾಡುವುದು ಕೂಡ ನೀವು ಕಾಣಬಹುದು. ಇಂತಹ ಬೀಚುಗಳಲ್ಲಿ ವರ್ಷದ ಜುಲೈ ಕೊನೆ ವಾರದಲ್ಲಿ ದ ನ್ಯೂಡ್ ಕಾರ್ನಿವಲ್ ಅಂತಾನೆ ನಡೆಸುತ್ತಾರೆ. ಇಲ್ಲಿ ಗಂಡು ಹಾಗೂ ಹೆಣ್ಣು ಎಲ್ಲರೂ ಬೆತ್ತಲೆಯಾಗಿಯೇ ಓಡಾಡುತ್ತಾರೆ. ಈ ಬೆತ್ತಲೆ ಜಾತ್ರೆಯಲ್ಲಿ ಭಾಗವಹಿಸಲು ವಿಶ್ವಾದ್ಯಂತ ಜನರು ಈ ಸಮಯಕ್ಕೆ ಮೆಕ್ಸಿಕೋ ದೇಶಕ್ಕೆ ಭೇಟಿ ಕೊಡುತ್ತಾರೆ. ಈ ಒಂದು ಜಾತ್ರೆಯಿಂದಲೇ ಅಲ್ಲಿನ ಸರ್ಕಾರಕ್ಕೆ ಭಾರಿ ಪ್ರಮಾಣದ ಲಾಭವೂ ಕೂಡ ಆಗುತ್ತದೆ. ಈ ಸಮಯದಲ್ಲಿ ಅತಿ ಹೆಚ್ಚು ಬಿಯರ್ ಅನ್ನ ಮಾರಾಟ
ಮಾರಾಟ ಮಾಡಲಾಗುತ್ತದೆ. ಇದೇ ಕಾರಣ ಈ ಸಮಯದಲ್ಲಿ ದೊಡ್ಡ ದೊಡ್ಡ ಹಡಗುಗಳ ಮೂಲಕ ಇಲ್ಲಿ ಬಿಯರ್ ಅನ್ನ ಇಂಪೋರ್ಟ್ ಕೂಡ ಮಾಡಲಾಗುತ್ತದೆ. ಭಾರತದಿಂದ ಕಿಂಗ್ ಫಿಶರ್ ಬಿಯರ್ ಮೆಕ್ಸಿಕೋದಲ್ಲಿ ಅತಿ ಪ್ರಸಿದ್ಧಿಯನ್ನು ಕೂಡ ಪಡೆದುಕೊಂಡಿದೆ. ನಿಜ ಹೇಳಬೇಕೆಂದರೆ ಭಾರತಕ್ಕಿಂತ ಹೆಚ್ಚಾಗಿ ಮೆಕ್ಸಿಕೋದಲ್ಲಿ ಕಿಂಗ್ ಫಿಶರ್ ಬಿಯರ್ ಬಳಕೆಯಾಗುತ್ತದೆ. ಮೆಕ್ಸಿಕೋ ದೇಶವನ್ನ ದ ಲ್ಯಾಂಡ್ ಆಫ್ ಜಾಗ್ವಾರ್ ಅಂತ ಕೂಡ ಕರೆಯುತ್ತಾರೆ. ಕಾರಣ ಈ ದೇಶದಲ್ಲಿ ವಿಶ್ವದಲ್ಲೇ ಅತಿ ಹೆಚ್ಚು ಜಾಗ್ವಾರ್ ಪ್ರಾಣಿಯನ್ನ ನೀವು ಕಾಣಬಹುದು. ಈ ದೇಶದಲ್ಲಿ ಜಾಗ್ವಾರ್ ಪ್ರಾಣಿಯನ್ನು ಬೇಟೆ ಮಾಡಿದರೆ ಅಂತವರಿಗೆ ಕಠಿಣವಾದ ಶಿಕ್ಷೆ ಕೂಡ ಇಲ್ಲಿ ವಿಧಿಸಲಾಗುತ್ತದೆ. ಆದರೂ ಕೂಡ ಇಲ್ಲಿ ಹಲವಾರು ಅಕ್ರಮ ಜಾಗ್ವಾರ್ ಶಿಕಾರಿಯನ್ನ ಮಾಡುತ್ತಾನೆ ಇರುತ್ತಾರೆ. ಚಾಕ್ಲೇಟ್, ಕಾರ್ನ್ ಮತ್ತು ಮೆಣಸಿನಕಾಯಿಗಳು ಮೆಕ್ಸಿಕೋದ ಪ್ರಮುಖ ಧಾನ್ಯಗಳಾಗಿವೆ. ಮೆಕ್ಸಿಕೋ ದೇಶದ ಮೆಣಸಿನಕಾಯಿ ಇಡೀ ವಿಶ್ವದಲ್ಲೇ ಪ್ರಸಿದ್ಧಿಯಾಗಿದೆ. ಮೆಕ್ಸಿಕೋ ದೇಶದಲ್ಲಿ ಅತಿ ಹೆಚ್ಚು ವಾಲ್ಕನ್ಗಳು ಅಂದ್ರೆ ಜ್ವಾಲಾಮುಖಿಗಳಿವೆ. ಅಷ್ಟೇ ಅಲ್ಲದೆ ವಿಶ್ವದ ಅತ್ಯಂತ ಚಿಕ್ಕ ನಾಯಿ ತಳಿ ಮೆಕ್ಸಿಕೋದಲ್ಲೇ ಇರೋದು. ವಿಶ್ವದಲ್ಲಿ ಅತಿ ಹೆಚ್ಚು ಕೊಲೆ, ಸುಲಿಗೆ, ಭ್ರಷ್ಟಾಚಾರ ಅತಿ ಹೆಚ್ಚು ಕಾಣುವುದು ನಿಮಗೆ ಮೆಕ್ಸಿಕೋ ನಗರದಲ್ಲಿ. ಅಷ್ಟೇ ಅಲ್ಲದೆ ವಿಶ್ವದ ಅತಿ ದೊಡ್ಡ ರೆಡ್ ಲೈಟ್ ಏರಿಯಾ ಮೆಕ್ಸಿಕೋ ನಗರದಲ್ಲೇ ಇದೆ. ಕೇವಲ ರೆಡ್ ಲೈಟ್ ಏರಿಯಾವನ್ನೇ ಭೇಟಿ ಮಾಡಲು ವಿಶ್ವಾದ್ಯಂತ ಹಲವಾರು ಪ್ರವಾಸಿಗರು ಇಲ್ಲಿಗೆ ಬರುತ್ತಾರೆ. ಅಷ್ಟೇ ಅಲ್ಲದೆ ವಿಶ್ವದಲ್ಲಿ ಅತಿ ಕಡಿಮೆ ಬೆಲೆಗೆ ಹುಡುಗಿಯರು ಇಲ್ಲಿಯೂ ಸಿಗುತ್ತಾರೆ. ಸರ್ಕಾರ ಇದಕ್ಕೆ ಪರವಾನಗಿ ಕೊಡದೇ ಇದ್ದರೂ ಕೂಡ ಇಲ್ಲಿ ಈ ದಂಧೆಗಳು ರಾಜಾರೋಷವಾಗಿ ರಾತ್ರಿ ಪೂರ್ತಿ ನಡೆಯುತ್ತವೆ ಅಂದ್ರೆ ನೀವು ನಂಬಲೇಬೇಕು. ಈ ದೇಶದಲ್ಲಿ ಅತಿ ಹೆಚ್ಚು ಪ್ರವಾಸಿಗರು ಬರಲು ಕಾರಣ ಇಲ್ಲಿ ಬೆಲೆ. ಭಾರತದ ₹1 ಇಲ್ಲಿ ಭಾರತದ ₹3.5 ಸಮವಾಗಿದೆ. ಮೆಕ್ಸಿಕೋ ಬೆಳ್ಳಿ ಕರೆನ್ಸಿ ಹೊಂದಿರುವ ವಿಶ್ವದ ಏಕೈಕ ರಾಷ್ಟ್ರವಾಗಿದೆ. ಮೆಕ್ಸಿಕೋ ಕರೆನ್ಸಿ ಹೆಸರು ಮೆಕ್ಸಿಕೋ ಪೀಸೋ ಅಂತ. ಈ ದೇಶದ ವಿಶೇಷತೆ ಏನಂದ್ರೆ ಇಲ್ಲಿನ ಹಲವಾರು ಸರೋವರಗಳು ಗುಲಾಬಿ ಬಣ್ಣದಿವೆ. ವಿಶ್ವದಲ್ಲಿ ಅತಿ ಹೆಚ್ಚು ಟ್ಯಾಕ್ಸಿಗಳು ಓಡಾಡುವ ನಗರವೇ ಅದುವೇ ಮೆಕ್ಸಿಕೋ ನಗರವಾಗಿದೆ. ಇದನ್ನ ದ ಸಿಟಿ ಆಫ್ ಟ್ಯಾಕ್ಸಿ ಅಂತ ಕೂಡ ಕರೆಯುತ್ತಾರೆ. ಇಲ್ಲಿ ಸರಿಸುಮಾರು 2 ಲಕ್ಷಕ್ಕಿಂತ ಹೆಚ್ಚು ಟ್ಯಾಕ್ಸಿಗಳು ಓಡಾಡುತ್ತವೆ. ಅಷ್ಟೇ ಅಲ್ಲದೆ ಇಡೀ ವಿಶ್ವದಲ್ಲಿ ಅತ್ಯಂತ ಕಡಿಮೆ ಬೆಲೆಯಲ್ಲಿ ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಲು ಟ್ಯಾಕ್ಸಿಯನ್ನ ಇಲ್ಲಿ ನೀವು ಬಳಸಬಹುದು. ಮೆಕ್ಸಿಕೋ ದೇಶದಲ್ಲಿ 60 ಬಗೆಯ ಬಾಳೆಹಣ್ಣುಗಳನ್ನ ಬೆಳೆಯಲಾಗುತ್ತದೆ. ಮೆಕ್ಸಿಕೋ ಈಜಿಪ್ಟ್ಗಿಂತ ಹೆಚ್ಚು ಪಿರಮಿಡ್ ಹೊಂದಿದೆ. ಅಲ್ಲದೆ ವಿಶ್ವದ ಅತಿ ದೊಡ್ಡ ಪಿರಮಿಡ್ ಚೋಲೋಲಾ ಕೂಡ ಇಲ್ಲೇ ಇರೋದು. ಈ ದೇಶದ ಹುಡುಗಿಯರು ವಿಶ್ವದಲ್ಲೇ ಅತಿ ಎತ್ತರವಾಗಿದ್ದಾರೆ ಎಂದು ದಾಖಲೆಗಳಿವೆ. ಹುಡುಗಿಯರ ಸರಾಸರಿ ಎತ್ತರ ಇಲ್ಲಿ 5.7 ಅಡಿಗಳಾಗಿವೆ. ನೋಡಿದಿರಾ ಸ್ನೇಹಿತರೆ, ಏನೆಲ್ಲ ವಿಶೇಷತೆಗಳನ್ನ, ಏನೆಲ್ಲ ವಿಸ್ಮಯತೆಗಳನ್ನ ಈ ಮೆಕ್ಸಿಕೋ ದೇಶ ಕಂಡುಕೊಂಡಿದೆ ಅಂತ. ನಿಮಗೇನಾದರೂ ಅವಕಾಶ ಸಿಕ್ಕರೆ ಜೀವನದಲ್ಲಿ ಒಮ್ಮೆ ಆದರೂ ಈ ಮೆಕ್ಸಿಕೋ ನಗರಕ್ಕೆ ಭೇಟಿ ಕೊಟ್ಟು ಅಲ್ಲಿಯ ಅಪ್ರತಿಮ ವಿಸ್ಮಯಗಳನ್ನ ಕಂಡು ನೀವು ಕೂಡ ಎಂಜಾಯ್ ಮಾಡಬಹುದು. ಇಂತಹದೇ ಇನ್ನೊಂದು ದೇಶದ ಬಗ್ಗೆ ಮಾಹಿತಿಯನ್ನ ಬರುವ ಸಂಚಿಕೆಯಲ್ಲಿ ಕೊಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.